ಎಲ್ರಿಗೂ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜಿ ನಮಿತಾ ಶೆಟ್ಟಿ. ಓರ್ವ ಮನುಷ್ಯನ ಜೀವವನ್ನು ನಾವು ಉಸಿರಿನಿಂದ ಅಳೆಯುತ್ತೇವೆ. ಓರ್ವ ಮನುಷ್ಯನ ದೇಹದಲ್ಲಿ ಉಸಿರಾಟ ತುಂಬಾ ಮುಖ್ಯವಾಗಿರುತ್ತೆ. ಹೀಗಿರಬೇಕಾದ್ರೆ ಉಸಿರಾಟದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಎದುರಾಗುತ್ತೆ, ಅದಕ್ಕೆ ಪರಿಹಾರ ಹೇಗಿರುತ್ತೆ, ಇದರ ಕುರಿತು ಎನೋಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ಪಲ್ಮನರಿ ಮೆಡಿಸಿನ್ ಇವರಿಂದ ಮಾಹಿತಿ ಪಡೆಯೋಣ ಬನ್ನಿ. ವೀಕ್ಷಕರೇ, ಇಂದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆದರ್ಶ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪಲ್ಮನರಿ ಮೆಡಿಸಿನ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಡಾಕ್ಟರ್ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಡಾಕ್ಟರ್, ಮೊಟ್ಟ ಮೊದಲ ಪ್ರಶ್ನೆ, ಪಲ್ಮನರಿ ಮೆಡಿಸಿನ್ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿ. ಪಲ್ಮನರಿ ಮೆಡಿಸಿನ್ ಅಥವಾ ರೆಸ್ಪಿರೇಟರಿ ಮೆಡಿಸಿನ್ ಅಥವಾ ಪಲ್ಮನಾಲಜಿ ಎಲ್ಲ ನಾವು ಸೇಮ್ ಇದಕ್ಕೆ ಯೂಸ್ ಮಾಡ್ತೀವಿ ಟರ್ಮ್ಸ್. ಬೇಸಿಕ್ಲಿ ಉಸಿರಾಟದ ತೊಂದರೆಗಳಿಗೆ ನಾವು ಇದು ಮಾಡ್ತೀವಿ, ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡ್ತೀವಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಇಲ್ಲಿ ಎನೋಪಯ ಮೆಡಿಕಲ್ ಕಾಲೇಜ್ ದೇರಳಕಟ್ಟೆ ಇಲ್ಲಿ ರೆಸ್ಪಿರೇಟರಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ನಾವು 4 ಜನ ಸ್ಟಾಫ್ ಇದ್ದೀವಿ. ಒಬ್ಬರು ಫಸ್ಟು ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಡಾಕ್ಟರ್ ಇರ್ಫಾನ್ ಅಂತಂದೇಳಿ. ನೆಕ್ಸ್ಟ್ ನಾನು ಡಾಕ್ಟರ್ ಆದರ್ಶ್ ಬಿ ಮೈನಳ್ಳಿ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್. ಮತ್ತು ಇಬ್ಬರು ಸೀನಿಯರ್ ರೆಸಿಡೆಂಟ್ಸ್ ಇದ್ದೀವಿ, ಡಾಕ್ಟರ್ ಸೋಹೇಲ್ ಮತ್ತು ಡಾಕ್ಟರ್ ಸ್ಟೇಸಿ ಅಂತ. ನಾವು ಜನರಲಿ ಉಸಿರಾಟದ ತೊಂದರೆಯಿಂದ ಬರ್ತಾರಲ್ಲ ಪೇಷಂಟ್ಸ್, ಅವ್ರನ್ನ ಫಸ್ಟ್ ಇಲ್ಲಿ ಒ ಪಿ ಡಿಯಲ್ಲಿ ಚೆಕ್ ಮಾಡ್ತೀವಿ. ಪೇಷಂಟ್ಸ್ ಸಿವಿಯರಿಟಿ ಬೇಸಿಸ್ ಮೇಲೆ ತುಂಬ ಸಿವಿಯರ್ ಕೇಸಸ್ ಇದ್ದರೆ ಇಲ್ಲಿ ವಾರ್ಡಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ ಮಾಡ್ತೀವಿ. ಅಥವಾ ಸಿಂಪಲ್ ಕೇಸಸ್ ಇತ್ತು ಅಂದರೆ ಇನ್ವೆಸ್ಟಿಗೇಷನ್ಸ್ ಮಾಡಿ ಅದು ರೋಗ ಡಯಾಗ್ನೋಸ್ ಮಾಡಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಆ ಟ್ರೀಟ್ಮೆಂಟ್ ಮಾಡ್ತೀವಿ. ಮತ್ತು ಇದಲ್ದಲೇ ಅಡ್ವಾಂಟೇಜ್ ಆಫ್ ಕಾಲೇಜಸ್ ಏನು ಅಂದರೆ ಇಲ್ಲಿ ಮಲ್ಟಿಪಲ್ ಇನ್ವೆಸ್ಟಿಗೇಷನ್ಸ್ ಸ್ಪೀಡಾಗಿ ಆಗುತ್ತೆ. ಲೈಕ್ ನಾವು ಎಕ್ಸ್ರೇ ಆಗಲಿ, ಸಿ ಟಿ ಸ್ಕ್ಯಾನ್ ಆಗಲಿ, ಅಥವಾ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಆಗಲಿ, ಅಥವಾ ಸ್ಪೈರೋಮೆಟ್ರಿ ಅಂತ ಹೇಳ್ತೀವಿ, ಉಸಿರಾಟದ ಅವ್ರ ಕ್ಷಮತೆ ಎಷ್ಟಿದೆ ಅಂತ ಕಂಡುಹಿಡಿಯೋ ಟೆಸ್ಟ್ ಅದು. ಇದೆಲ್ಲ ನಾವು ಒ ಪಿ ಡಿ ಬೇಸಿಸ್ ಮೇಲೆ ಮಾಡ್ತೀವಿ. ಇದಲ್ದಲೇ ಮತ್ತು ಬ್ರಾಂಕೋಸ್ಕೋಪಿ, ಥೊರಾಕೋಸ್ಕೋಪಿ, ಪ್ಲೂರಲ್ ಫ್ಲೂಯಿಡ್ ಆಸ್ಪಿರೇಷನ್, ಐ ಸಿ ಡಿ ಇನ್ಸರ್ಷನ್, ಇವೆಲ್ಲ ಪ್ರೊಸೀಜರ್ಸ್. ಇದು ಅಂದರೆ ಮೈನರ್ ಸರ್ಜರೀಸ್ ಥರ ಇದು. ಈ ಎಲ್ಲ ಸರ್ಜರೀಸ್ ಬೇಕು ಅನಿಸಿದರೆ ಪೇಷಂಟಿಗೆ ನಾವು ವಾರ್ಡಲ್ಲಿ ಅಡ್ಮಿಟ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತೀವಿ ಪ್ರೊಸೀಜರ್ಸ್ನ. ಸೊ ಇದನ್ನೇ ನಮ್ಮ ಇಲ್ಲಿದ್ದು ಫೆಸಿಲಿಟೀಸ್ ಅಂತ ಹೇಳ್ಬೋದು, ಅಥವಾ ಇದಕ್ಕೂ ಮಿಗಿಲಾಗಿ ಬೇರೆ ಏನಾದರೂ ಫೆಸಿಲಿಟೀಸ್? ಇದು ಬಿಟ್ಟು ಇನ್ನು ಅಡ್ವಾನ್ಸ್ಡ್ ಅಂದರೆ ಸ್ಲೀಪ್ ಸ್ಟಡಿ ಅಂತ ಒಂದಿದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಪಾಲಿಸೋಮ್ನೋಗ್ರಫಿ ಅಂತ. ಇದು ಭಾಳ ಕಾಲೇಜಸಲ್ಲಿ ಇಲ್ಲ, ಕೆಲವು ಕಾಲೇಜಸಲ್ಲಿ ಅಷ್ಟೇ ಇರೋದು. ಈಗ ಕೆಲವು ಪೇಷಂಟ್ಸಿಗೆ ಸ್ಲೀಪ್ ರಿಲೇಟೆಡ್ ಡಿಸಾರ್ಡರ್ಸ್ ಅಂದರೆ ನಿದ್ದೆ ಮಾಡುವಾಗ ಪ್ರಾಬ್ಲಮ್ಸ್ ಆಗುತ್ತಲ್ಲ ಹೆಲ್ತಲ್ಲಿ, ಆ ಪ್ರಾಬ್ಲಮ್ಸಿಂದ ಬಂದರೆ ಅವರನ್ನು ಕೂಡ ನಾವೇ ನೋಡ್ತೀವಿ. ಅವ್ರನ್ನ ಅಡ್ಮಿಟ್ ಮಾಡಿ ಓವರ್ ನೈಟ್ ಅಂದರೆ ನೈಟ್ ಟೈಮ್ ಅವ್ರು ಮಲ್ಕೊಂಡಿರುವಾಗ ಸ್ಲೀಪ್ ಸ್ಟಡಿ ಅಂತ ಇರುತ್ತೆ, ಅದನ್ನು ಮಾಡಿ ನೆಕ್ಸ್ಟ್ ಡೇ ಅದೇನು ಪ್ರಾಬ್ಲಮ್ ಅಂತ ಡಯಾಗ್ನೋಸ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ. ಸೊ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹೇಗಿದೆ ಡಾಕ್ಟರ್, ಅಂದರೆ ಎಷ್ಟು ಜನ ಬಂದು ಹೋಗೋದು ಆ ರೀತಿ? ಹಾಂ, ಎವ್ರಿ ಡೇ ಇಲ್ಲಿ ಒ ಪಿ ಡಿಗೆ ಅರೌಂಡ್ 50 to 60 ಪೇಷಂಟ್ಸ್ ಬರ್ತಾರೆ. ಮತ್ತು ನಮ್ಮದು ವಾರ್ಡ್ ಟೋಟಲ್ ಕೆಪಾಸಿಟಿ 30 ಪೇಷಂಟ್ಸ್. ವಿ ಹ್ಯಾವ್ 30 ಬೆಡ್ಸ್. ಅದರಲ್ಲಿ 15 ಬೆಡ್ಸ್ ಫಾರ್ ಮೇಲ್ ಪೇಷಂಟ್ಸ್, ಇನ್ನು 15 ಬೆಡ್ಸ್ ಫಾರ್ ಫೀಮೇಲ್ ಪೇಷಂಟ್ಸ್. ಇದಲ್ದಲೇ ಮತ್ತು ಟಿ ಬಿ ರೋಗ ಇರೋ ಪೇಷಂಟ್ಸ್ ಬಂದಾಗ ಅವರಿಗೆ ಸಪ್ರೇಟ್ ಐಸೋಲೇಷನ್ ವಾರ್ಡ್ ಅಂತ ಇದೆ. ಆಲ್ಮೋಸ್ಟ್ 4 to 6 ಬೆಡ್ಸ್ ಇದೆ ಅಲ್ಲಿ, ಯಾಕಂದರೆ ಅವ್ರನ್ನ ಬೇರೆ ಪೇಷಂಟ್ಸ್ ಜೊತೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಇದಲ್ದಲೇ ತುಂಬ ಸಿವಿಯರ್ ಡಿಸೀಸ್ ಇದ್ದು ವೆಂಟಿಲೇಟರ್ ಸಪೋರ್ಟ್ ಬೇಕು, ಐ ಸಿ ಯು ಮಾನಿಟ್ರಿಂಗ್ ಬೇಕು ಅಂದರೆ ನಮ್ಮದು RICU ಅಂತ ಹೇಳ್ತೀವಿ, ರೆಸ್ಪಿರೇಟರಿ ICU ಅಂತ. 5 ಬೆಡ್ಸ್ ಆರ್ ದೇರ್ ವಿತ್ ಆಲ್ ದ ಫೆಸಿಲಿಟೀಸ್, ಅಡ್ವಾನ್ಸ್ಡ್ ಫೆಸಿಲಿಟೀಸ್. ಸೊ RICU ಇಸ್ ಡಿಫರೆಂಟ್ ಫ್ರಮ್ ICU? ಹೌದೌದು. ಜನರಲ್ ICU ಅಂದರೆ ಈಗ ರೆಸ್ಪಿರೇಟರಿ ರಿಲೇಟೆಡ್ ಅಲ್ಲದೆ ಬೇರೆ ಪ್ರಾಬ್ಲಮ್ಸ್ ಇರುತ್ತಲ್ಲ, ಸಿವಿಯರ್ ಪ್ರಾಬ್ಲಮ್ಸ್, ಅಲ್ಲಿ ಅಡ್ಮಿಟ್ ಮಾಡ್ತೀವಿ. ಈಗ ಮೇನ್ ಪ್ರಾಬ್ಲಮ್ ಅವ್ರದ್ದು ರೆಸ್ಪಿರೇಟರಿ ಇದ್ದಾಗ ನಾವು ಅವ್ರನ್ನ ನಮ್ಮ RICU ಅಲ್ಲಿ ಅಡ್ಮಿಟ್ ಮಾಡಿ ನಾವೇ ಮೇನ್ ಕೇರ್ ಕೊಡ್ತೀವಿ ಅವ್ರಿಗೆ. ಥ್ಯಾಂಕ್ ಯು. ಇವಾಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಹೇಲ್ ಮೊಹಮ್ಮದ್, ಸೀನಿಯರ್ ರೆಸಿಡೆಂಟ್, ಡಿಪಾರ್ಟ್ಮೆಂಟ್ ಆಫ್ ಪಲ್ಮನರಿ ಮೆಡಿಸಿನ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಡಾಕ್ಟರ್ ನಮಸ್ತೆ. ಡಾಕ್ಟರ್, ಮೊಟ್ಟ ಮೊದಲ ಪ್ರಶ್ನೆ, ಈ ಡಿಪಾರ್ಟ್ಮೆಂಟ್ಗೆ ಪೇಷಂಟ್ಸ್ ಯಾವುದೆಲ್ಲ ಸಿಂಪ್ಟಮ್ಸ್ ಅಥವಾ ಯಾವುದೋ ಒಂದು ಲಕ್ಷಣಗಳನ್ನು ಹಿಡ್ಕೊಂಡು ಬರ್ತಾರೆ? ನೋಡಿ, ನಾವು ಮೇನ್ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮದು ಈಗ ಫೋಕಸ್ ಮಾಡೋದು ಮೇನ್ಲಿ ರೆಸ್ಪಿರೇಟ್ರಿ ಅಂದರೆ ಶ್ವಾಸದ ಡಿಪಾರ್ಟ್ಮೆಂಟ್. ಶ್ವಾಸಕೋಶ ಅಂದರೆ ಲಂಗ್ಸು. ಸೊ ನಾವು ನೋಡ್ತೀವಿ ಡೇ ಟು ಡೇ ಲೈಫಲ್ಲಿ ನಮ್ಮದು ಲಂಗ್ಸು ತುಂಬ ಪೊಲ್ಯೂಟೆಡ್ ಏರು ಅಥವಾ ತುಂಬ ಬ್ಯಾಡ್ ಏರಿಗೆ ಎಕ್ಸ್ಪೋಸ್ ಆಗ್ತಾ ಇದೆ. ಸೊ ನಾವು ತುಂಬ ಏರ್ ಇನ್ಹೇಲ್ ಮಾಡ್ತೀವಿ, ಎಕ್ಸೇಲ್ ಮಾಡ್ತೀವಿ. ಸೊ ಡೇ ಟು ಡೇ ಲೈಫಲ್ಲಿ
ನಮ್ಮ ಲಂಗ್ಸಿಗೆ ಆ ಥರ ನೋಡಿದರೆ ತುಂಬ ಬ್ಯಾಡ್ ಏರಿಗೆ ಎಕ್ಸ್ಪೋಸ್ ಆಗ್ತಾ ಇದೆ. ಸೊ ಪೊಲ್ಯೂಷನಿಂದ ಆ ಕಾರಣದಿಂದ ತುಂಬ ಡಿಸೀಸ್ ಆಗೋದು ಚಾನ್ಸ್ ಇರುತ್ತೆ. ಸೊ ನಮ್ಮ ಹತ್ರ ಬರುವ ಪೇಷಂಟ್ ತುಂಬ ಜಾಸ್ತಿ ಸಿಂಪ್ಟಮ್ ಅಂದರೆ ಶ್ವಾಸಕ್ಕೆ ತೊಂದರೆ ಹೇಳ್ತಾರೆ. ಅದಕ್ಕೆ ಬೇರೆ ಟೈಪಲ್ಲಿ ಹೇಳಿದರೆ ಬ್ರೆತ್ಲೆಸ್ನೆಸ್ ಅಂದರೆ ಉಸಿರಾಡಕ್ಕೆ ತೊಂದರೆ ಆಗ್ತದೆ. ಕೆಲವೊಬ್ಬರಿಗೆ ಸ್ವಲ್ಪ ನಡೆದ್ರೆ ಅಥವಾ ಮೆಟ್ಟಲೇರಿದ್ರೆ ಅಥವಾ ಸ್ಟೆಪ್ಸ್ ಏರುವಾಗ ಅಥವಾ ಏನಾದ್ರು ಕೆಲಸ ಮಾಡುವಾಗ ಅವರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಅಂದರೆ ಉಸಿರಾಡಕ್ಕೆ ತೊಂದರೆ ಅಂತ ಹೇಳಿ ಬರ್ತಾರೆ. ಸೊ ಅದಕ್ಕೆ ನಾವು ತುಂಬ ಬೇರೆ ಬೇರೆ ಟೈಪ್ಸ್ ಆಫ್ ಡಿಸೀಸ್ ಇದೆ, ಅದರಲ್ಲಿ ಉಸಿರಾಡಕ್ಕೆ ತೊಂದರೆ ಆಗ್ಬೋದು. ಅದು ಬಿಟ್ಟು ಮತ್ತು ಪೇಷಂಟ್ ಬರೋದು ಕೆಮ್ಮು. ಸೊ ಈಗ ನಮಗೆ ತುಂಬ ಕಾಸಸ್ ಇರುತ್ತೆ ಕೆಮ್ಮಿಗೆ. ಸೊ ಬರೀ ರೆಸ್ಪಿರೇಟರಿ ಅಂತಲೇ ಇರೋದಿಲ್ಲ. ಅದಕ್ಕೆ ನಾವು ಮೇನ್ ಏನು ನೋಡ್ತೀವಿ ಅಂದರೆ ಫಸ್ಟ್ ವಿ ಟೇಕ್ ದ ಡೀಟೇಲ್ ಹಿಸ್ಟ್ರಿ ತೊಗೊಂಡು ಯಾಕೆ ಕೆಮ್ಮು ಆಗ್ತಾ ಇದೆ, ಆಮೇಲೆ ಕೆಮ್ಮು ಜೊತೆಗೆ ಕಫ ಇರುತ್ತೆ. ಸೊ ಕಫ ಬಗ್ಗೆ ನಾವು ಡೀಟೇಲ್ ಆಗಿ ಹಿಸ್ಟ್ರಿ ತಗೋತೀವಿ. ಈಗ ಕಫದಲ್ಲಿ ರಕ್ತ ಬಂದರೆ ನಾವು ವಿ ಕಾಲ್ ಇಟ್ ಆಸ್ ಹಿಮೋಪ್ಟೈಸಿಸ್. ಸೊ ದಟ್ ಆಲ್ಸೋ ಪೇಷಂಟ್ ವಿಲ್ ಕಮ್. ಸೊ ಹಿಮೋಪ್ಟೈಸಿಸ್ ಅಂತ ಪೇಷಂಟ್ ಹೇಳ್ತಾರೆ ಕಫದಲ್ಲಿ ಕೆಮ್ಮಿದಾಗ ರಕ್ತ ಬರ್ತಾ ಇದೆ ಅಂತ. ಅದು ಬಿಟ್ಟು ಎದೆನೋವು ಅಂತ ಬರ್ತಾರೆ. ಈಗ ನಾವು ಎದೆನೋವು ಅಂತ ಕೇಳಿದರೆ ಫಸ್ಟ್ ನಮಗೆ ಬರೋದು ಹಾರ್ಟ್ ಅಂತೆ. ಸೊ ಹಾರ್ಟ್ ಎದೆನೋವು ಆಗ್ತದೆ, ಬಟ್ ಅದು ಬಿಟ್ಟು ರೆಸ್ಪಿರೇಟರಿ ಕಾಸಸ್ ಆರ್ ಆಲ್ಸೋ ದೇರ್. ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಪ್ಲೂರೈಟಿಕ್ ಟೈಪ್ ಆಫ್ ಚೆಸ್ಟ್ ಪೇನ್ ಅಂತ. ಸೊ ಪ್ಲೂರೈಟಿಕ್ ಟೈಪ್ ಆಫ್ ಚೆಸ್ಟ್ ಪೇನ್ ಅಂದರೆ ಅದು ನಾವು ಶ್ವಾಸ ಜೋರಾಗಿ ಎಳೆಯುವಾಗ ಚುಚ್ಚಿದಂಗೆ ನೋವಾಗ್ತದೆ, ಇಲ್ಲಾಂದರೆ ಕೆಮ್ಮಿದಾಗ ಅದು ಚುಚ್ಚಿದಂಗೆ ಈ ಕಡೆ ಅಥವಾ ಈ ಕಡೆ ಪಕ್ಕೆಯಲ್ಲಿ ನೋವಾಗ್ತದೆ. ಸೊ ಅದು ಪೇಷಂಟನ್ನು ಅದು ಸಿಂಪ್ಟಮ್ ಅಂತ ಹೇಳಿ ಬರ್ತಾರೆ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ವೆದರ್ ಅದು ಹಾರ್ಟಿಂದ ಪೇನ್ ಇದೆಯೋ ಅಥವಾ ರೆಸ್ಪಿರೇಟರಿಯಿಂದ ಪೇನ್ ಇದೆಯೋ ಅಂತ. ಯಾಕಂದರೆ ನಮ್ಮದು ಮೋಡ್ ಆಫ್ ಇನ್ವೆಸ್ಟಿಗೇಷನ್ಸ್ ಚೇಂಜ್ ಆಗುತ್ತೆ. ಹಾರ್ಟಿಂದ ಪೇನ್ ಅಂತ ನಾವು ಸಸ್ಪೆಕ್ಟ್ ಮಾಡ್ತಾ ಇದ್ದರೆ ಬೇರೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಸ್ಬೇಕು. ಅದರ ರೆಸ್ಪಿರೇಟರಿ ಟೈಪ್ ಇದ್ದರೆ ನಾವು ಬೇರೆ ಥರ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕು. ಅದು ಬಿಟ್ಟು ನಮಗೆ ಜ್ವರ ಅಂತ ಬರ್ತಾರೆ, ಮತ್ತು ಊಟ ಸೇರುವುದಿಲ್ಲ ಅಂತ ಹೇಳ್ತಾರೆ, ಮತ್ತು ತೂಕ ಕಡಿಮೆ ಆಗೋದು. ಇದು ಆಲ್ ಸಿಂಪ್ಟಮ್ಸ್ ಮೇನ್ಲಿ ಫೋಕಸ್ ಮಾಡೋದು ಟಿ ಬಿಯಲ್ಲಿ. ಸೊ ಟಿ ಬಿ ಸಿಂಪ್ಟಮ್ಸ್ ಇಲ್ಲಾಂದರೆ ಕ್ಯಾನ್ಸರ್ ಸಿಂಪ್ಟಮ್ಸ್. ಅದರಲ್ಲಿ ಪೇಷಂಟ್ ಏನು ಹೇಳ್ತಾರೆ, ಅವರಿಗೆ ಊಟ ಸೇರುವುದಿಲ್ಲ, ಹಸಿವೆ ಆಗೋದಿಲ್ಲ, ಆಮೇಲೆ ಬರ್ತಾ ಬರ್ತಾ ಅವರು ಇದು ವೇಟ್ ಕಡಿಮೆ ಆಗ್ತದೆ, ಅವ್ರದ್ದು ತೂಕ ಕಡಿಮೆ ಆಗ್ತಾ ಇರ್ತದೆ. ಸೊ ಅವರು ಬಂದು ನಮಗೆ ಹೇಳ್ತಾರೆ 2 ತಿಂಗಳಿಂದ ನಂದು ತೂಕ 5 kg ಕಡಿಮೆ ಆಗಿದೆ, 6 kg ಕಡಿಮೆ ಆಗಿದೆ, ಆಮೇಲೆ ಊಟ ಸೇರುವುದಿಲ್ಲ ಡಾಕ್ಟರ್ ಅಂತ ಹೇಳ್ತಾರೆ. ಮತ್ತು ಟಿ ಬಿಯಲ್ಲಿ ಸಾಯಂಕಾಲ ಆಗುವಾಗ ಅವರಿಗೆ ಜ್ವರ ಬಂದಂಗೆ ಆಗ್ತದೆ, ಆಮೇಲೆ ಬೆವರು ಬಂದಂಗೆ ಆಗ್ತದೆ, ಆಯಾಸ ಆಗ್ತದೆ. ಸೊ ಆ ಥರ ಎಲ್ಲ ಸಿಂಪ್ಟಮ್ಸು ಟಿ ಬಿ ಥರ ಫೋಕಸ್ ಮಾಡ್ತದೆ. ಆಮೇಲೆ ಪೇಷಂಟಿಗೆ ಪಲ್ಮನರಿ ಟಿ ಬಿ ಅಂದರೆ ಲಂಗ್ಸಲ್ಲಿ ಟಿ ಬಿ ಇದ್ದರೆ ಕೆಮ್ಮು ಇರ್ತದೆ 2 ವಾರಕ್ಕಿಂತ ಜಾಸ್ತಿ, ಕಫ ಬರ್ತದೆ. ಸೊ ಆ ಥರ ಎಲ್ಲ ಸಿಂಪ್ಟಮ್ಸ್ ನಾವು ಡೀಟೇಲ್ ಆಗಿ ಹಿಸ್ಟ್ರಿ ತೊಗೊಂಡು ಸೆಗ್ರಿಗೇಟ್ ಮಾಡಿ ನಾವು ಒಂದು ಸಸ್ಪೆಕ್ಟೆಡ್ ಡಯಾಗ್ನೋಸಿಸ್ ಅಂತ ಇದು ಮಾಡ್ತೀವಿ. ಅದು ಬಿಟ್ಟು ಮತ್ತೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಮೂಗಿಂದ ನೀರು ಇಳಿಯೋದು, ಪದೇ ಪದೇ ಶೀತ ಆಗೋದು, ಆಮೇಲೆ ನೋಸ್ ಬ್ಲಾಕ್ ಆಗೋದು, ತಲೆನೋವು ಆಗೋದು. ಸೊ ಇದೆಲ್ಲ ಪೇಷಂಟ್ಸು ಕೆಲವೊಬ್ಬರು ಅಲರ್ಜಿಕ್ ಇರ್ತಾರೆ. ಸೊ ಅಲರ್ಜಿಕ್ ರೈನೈಟಿಸ್ ಅಂತ ನಾವು ಹೇಳ್ತೀವಿ. ಅದು ಈಗ ಸಡನ್ ಕ್ಲೈಮೇಟ್ ಚೇಂಜ್ ಆದರೆ, ಕೋಲ್ಡ್ ಆದರೆ, ಮಳೆ ಆದರೆ, ಆಮೇಲೆ ಈಗ ಕೆಲವೊಮ್ಮೆ ಅವರು ನೆಂದ್ಕೊಂಡ್ಬಿಡ್ತಾರೆ ಮಳೆವಾಗ, ಸೊ ಅವರಿಗೆ ಶೀತ ನೆಗಡಿ ಸ್ಟಾರ್ಟ್ ಆಗ್ತದೆ. ಸೊ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಿಂಪ್ಟಮ್ಸು ಬರುತ್ತೆ. ಇದು ನಾರ್ಮಲ್ ಕೋಲ್ಡು ಹೇಳ್ಬೋದು. ಆಮೇಲೆ ಕೆಲವೊಬ್ಬರಿಗೆ ಏನಿರ್ತದೆ ಅಲರ್ಜಿ ಥರ ಇರ್ತದೆ. ಈಗ ಥಂಡಿ ಆದರೆ, ಮಳೆ ಆದರೆ ಅವರಿಗೆ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಆಗೋದಿಲ್ಲ. ಸೊ ಅವರಿಗೆ ಪದೇ ಪದೇ ಅಲರ್ಜಿ ಆಗಿ ರೈನೈಟಿಸ್ ಆಗ್ತದೆ. ಸೊ ಆ ಥರನೂ ಹೇಳ್ಬೋದು. ಸೊ ಡಾಕ್ಟರ್, ಈಗ ನೀವಾಗಲೇ ಹೇಳಿದ್ರಿ ಎದೆ ನೋವು ಬಂದರೂ ಇಲ್ಲಿಗೆ ಪೇಷಂಟ್ಸ್ ಬರ್ತಾರೆ ಅಂತ. ಸೊ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿಗಿರುತ್ತೆ ಅಥವಾ ಹಾರ್ಟ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ಇಲ್ಲಿ ಬರ್ತಾರೆ? ಅದೇ ಪೇಷಂಟ್ ಅದು ಎದೆನೋವು ಅಂತ ಹೇಳಿದ ನಂತರ ಅವರು ಐದರ್ ಮೆಡಿಸಿನ್ನು, ಇಲ್ಲಾಂದರೆ ನಮ್ಮದು ರೆಸ್ಪಿರೇಟರಿ ಮೆಡಿಸಿನ್ನು, ಇಲ್ಲಾಂದರೆ ಕಾರ್ಡಿಯಾಲಜಿಯಲ್ಲಿ ಕಳಿಸ್ತಾರೆ. ಸೊ ಈಗ ಎಕ್ಸಾಕ್ಟ್ಲಿ ಕ್ಲಿಯರ್ ಕಟ್ ಯಾವ ಪೇಷಂಟ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ಲಿ ನಮಗೆ ಫಸ್ಟ್ ಒಂದು ಸಿಂಪ್ಟಮಲ್ಲಿ ಹೇಳೋಕ್ಕಾಗಲ್ಲ. ಪೇಷಂಟ್ ಬಂದ ನಂತರ ನಾವು ಡೀಟೇಲಾಗಿ ಹಿಸ್ಟ್ರಿ ತಗೋತೀವಿ. ಈಗ ಕಾರ್ಡಿಯಾಕ್ ಪೇನ್ ಅಂದರೆ ಡಿಫರೆಂಟ್ ಟೈಪ್ಸ್ ಥರ ಇರುತ್ತೆ, ರೆಸ್ಪಿರೇಟರಿ ಪೇನ್ ಅಂದರೆ ಡಿಫರೆಂಟ್, ಕೆಲವೊಬ್ಬರಿಗೆ ಫುಲ್ ಡಿಫ್ಯೂಸ್ ಪೇನ್ ಅಂತ ಇರುತ್ತೆ. ಸೊ ಆ ಥರ ನಾವು ಹಿಸ್ಟ್ರಿ ತೊಗೊಂಡು ಸೆಗ್ರಿಗೇಟ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಕಳಿಸ್ತೀವಿ. ಇನ್ ಕೇಸ್ ಕಾರ್ಡಿಯಾಕ್ ಏನಾರೇ ಹಾರ್ಟಿನ ಪೇನ್ ಬಂದರೆ ನಾವು ಕಾರ್ಡಿಯಾಲಜಿಗೆ ಹೇಳ್ತೀವಿ. ನಮ್ದು ಏನಾರೇ ರೆಸ್ಪಿರೇಟರಿ ಪೇನ್ ಏನಾರೇ ಇದ್ದರೆ ನಾವು ನಮ್ಮ ಕಡೆ ಎಲ್ಲ ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಟ್ರೀಟ್ ಮಾಡ್ತೀವಿ. ಸೊ ಡಾಕ್ಟರ್, ಈಗ ಒಂದು ಪೇಷಂಟ್ ಸಿಂಪ್ಟಮ್ಸ್ ಹಿಡ್ಕೊಂಡು ಬಂದರು ಅಂದರೆ ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡ್ತೀರಾ, ಅವ್ರನ್ನ ಯಾವ ರೀತಿ ಟೆಸ್ಟ್ ಮಾಡ್ತೀರಾ? ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಈಗ ಯಾವುದು ಇನ್ವೆಸ್ಟಿಗೇಷನ್ ಬಂದರೆ ನಮ್ಗೆ ಅನ್ನಿಸ್ತಾ ಇದೆ ಇದು ಒಂದು ಪರ್ಟಿಕ್ಯುಲರ್ ಡಿಸೀಸಲ್ಲಿ ಫಿಟ್ ಆಗ್ತಾ ಇದೆ ಸಿಂಪ್ಟಮ್ಸ್. ಸೊ ನಮ್ಮ ತಲೆಯಲ್ಲಿ ಒಂದು ಪರ್ಟಿಕ್ಯುಲರ್ ಡಿಸೀಸಸ್ ಬರುತ್ತೆ, ಪೇಷಂಟ್ ಸಿಂಪ್ಟಮ್ ಮತ್ತು ಹಿಸ್ಟ್ರಿ ತೊಗೊಂಡು ನಂತರ ಸೊ ನಾವೇನು ಮಾಡ್ತೀವಿ ಅಂದರೆ ಬೇಸಿಕ್ ಇನ್ವೆಸ್ಟಿಗೇಷನ್ ಒ ಪಿ ಡಿಯಲ್ಲಿ ಫಸ್ಟಿಗೆ. ಸೊ ಒ ಪಿ ಡಿಯಲ್ಲಿ ನಾವು ಬ್ಲಡ್ ಟೆಸ್ಟ್ ಅಂತ ಕಳಿಸ್ತೀವಿ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ. ಅದಾದ ನಂತರ ಈಗ ಎಲರ್ಜಿ ಏನಾರೇ ನಮಗೆ ಸಸ್ಪೆಕ್ಟ್ ಇದ್ದರೆ ನಾವು ಅಬ್ಸಲ್ಯೂಟ್ ಇಯೋಸಿನೋಫಿಲ್ ಕೌಂಟ್ ಅಂತ ಬರುತ್ತೆ. ಸೊ ಇಯೋಸಿನೋಫಿಲ್ ಸೆಲ್ಸ್ ಜಾಸ್ತಿ ಆಗಿರುತ್ತೆ, ಸೊ ಅದು ಕಳಿಸ್ತೀವಿ. ಅದು ಬಿಟ್ಟು ಬೇಸಿಕ್ ಇನ್ವೆಸ್ಟಿಗೇಷನ್ ಚೆಸ್ಟ್ ಎಕ್ಸ್ರೇ ಅಂತ ಮಾಡ್ತೀವಿ. ಸೊ ಇದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ನಾವು ಕಳಿಸೋದು. ಇನ್ ಕೇಸ್ ನಾವು ಈಗ ಪಲ್ಮನರಿ ಟಿ ಬಿ ಅಥವಾ ಲಂಗ್ಸಲ್ಲಿ ಟಿ ಬಿ ಅಂತ ಸಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂದರೆ ನಮಗಲ್ಲಿ ಕಫ ಪರೀಕ್ಷೆ ಅಂತ ಇರುತ್ತೆ.
ಸೊ ಇದು ಟಿ ಬಿ ಮಾಡೋದು ಆರ್ಗ್ಯಾನಿಸಮು ಅದು ನಾವು ಕಫದಲ್ಲಿ ಡಿಟೆಕ್ಟ್ ಮಾಡ್ಬೋದು. ಸೊ ಅದಕ್ಕೆ ನಾವು ಸ್ಪೂಟಮ್ AFB ಸ್ಮಿಯರ್ ಅಂತೀವಿ, ಆಸಿಡ್ ಫಾಸ್ಟ್ ಬೆಸಿಲೈ. ಅದು ನಮಗೆ NTEP ಅಂತ ಗೌರ್ಮೆಂಟ್ದು ಒಂದು ಪ್ರೋಗ್ರಾಮ್ ಇದೆ, ನ್ಯಾಷನಲ್ ಟ್ಯೂಬರ್ಕ್ಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್. ಅದ್ರ ಜೊತೆಗೆ NTEP ಸೆಲ್ ಇದೆ ನಮ್ಮ ಜೊತೆ. ಸೊ ವಿತ್ ದ ಹೆಲ್ಪ್ ಆಫ್ ದಟ್, ಅವರ ಸಹಾಯ ಜೊತೆಗೆ ನಾವು ಇದು ಟೆಸ್ಟನ್ನು ಇದು ಮಾಡ್ತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಅದರಲ್ಲಿ ಸ್ಪೂಟಮಲ್ಲಿ ನಾವು TB ಬೆಸಿಲೈ ಕಂಡು ಹಿಡಿದು, ಮತ್ತು ನೆಕ್ಸ್ಟ್ ಟೆಸ್ಟ್ ಏನಿರುತ್ತೆ ಅಂದರೆ CB-NAT ಅಂತ ಇರುತ್ತೆ, ಕಾರ್ಟ್ರಿಜ್ ಬೇಸ್ ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಅಂತ. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ರೆಸಿಸ್ಟೆನ್ಸ್ ಅನ್ನು ಕಂಡುಹಿಡ್ತೀವಿ. ಫಸ್ಟು TB ಅಂತ ಕಂಡುಹಿಡ್ತೀವಿ, ಮತ್ತು ನಾವು ಕೊಡೋದು ಮಾತ್ರೆಗೆ ಸೆನ್ಸಿಟಿವ್ ಇದೆಯೋ ಅಲ್ವಾ ಅಂತ. ಸೊ ಅದರಲ್ಲಿ ರಿಫಾಂಪಿಸಿನ್ ಸೆನ್ಸಿಟಿವ್ ಇದೆಯೋ ಅಲ್ವಾ ಅಂತ ನೋಡ್ತೀವಿ. ಸೊ ಅದು 2 ಟೆಸ್ಟ್ ನಾವು ಅಂಡರ್ ಗೌರ್ಮೆಂಟ್ ಮಾಡ್ತೀವಿ. ಈಗ ಬೇರೆ ನಮಗೆ TB ಬಿಟ್ಟು ಬೇರೆ ನಿಮೋನಿಯಾ ಥರ ಕಾಣ್ತಾ ಇದೆ, ನಾವು ಸ್ಪೂಟಮ್ ಕಲ್ಚರ್ ಅಂತ ಕಳಿಸ್ತೀವಿ. ಅದರಲ್ಲಿ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಅಂದರೆ ಬ್ಯಾಕ್ಟೀರಿಯಾ ಇದೆಯೋ ಏನಿದೆ ಅಂತ ಬರ್ತದೆ. ಅದ್ರ ಜೊತೆಗೆ ಯಾವುದು ಆ್ಯಂಟಿಬಯೋಟಿಕ್ಗೆ ಅದು ಸೆನ್ಸಿಟಿವ್ ಇದೆ ಅದು ರಿಪೋರ್ಟ್ ನಮಗೆ ಬರ್ತದೆ. ಸೊ ನಾವೇನು ಮಾಡ್ತೀವಿ ಅಂದರೆ ನಮ್ಗೆ ಏನಂದರೆ ಆ ಥರ ನಿಮೋನಿಯಾ ಅಂತ ಸಸ್ಪೆಕ್ಟ್ ಆದರೆ ನಾವು ಅಡ್ಮಿಟ್ ಮಾಡ್ತೀವಿ. ಒಂದು ಎಂಪೆರಿಕಲ್ ಆ್ಯಂಟಿಬಯೋಟಿಕ್ ಅಂತ ಇರುತ್ತೆ, ಅದು ಸ್ಟಾರ್ಟ್ ಮಾಡ್ತೀವಿ. ಕಫ ಪರೀಕ್ಷೆ ಕಳಿಸ್ತೀವಿ, ಆ ಕಫ ರಿಪೋರ್ಟ್ ಬರುತ್ತೆ. ಆ ಬಂದ ನಂತರ ನಾವು ಅದ್ರ ಪ್ರಕಾರ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಥರ ನಾವು ಪೇಷಂಟ್ ಇಂಪ್ರೂವ್ ಆದ ನಂತರ ನಾವು ಡಿಸ್ಚಾರ್ಜ್ ಪ್ಲ್ಯಾನ್ ಮಾಡ್ತೀವಿ. ಆ್ಯಂಟಿಬಯೋಟಿಕ್ ನಿಮೋನಿಯಾ ಮತ್ತು ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬಯೋಟಿಕ್ ಹೆಲ್ಪ್ ಆಗಬೇಕು. TB ಇದ್ದರೆ TBಗೆ ಟ್ರೀಟ್ಮೆಂಟ್ ಇದೆ, ಆ್ಯಂಟಿ ಟ್ಯೂಬರ್ಕ್ಯುಲರ್ ಟ್ರೀಟ್ಮೆಂಟ್ ಅಂತೆ. ಅದು ಡಿಪೆಂಡ್ ಆನ್ ರೆಸಿಸ್ಟೆನ್ಸ್ ಮತ್ತು ಡ್ಯೂರೇಷನ್ ಚೇಂಜ್ ಆಗ್ತದೆ. ಬಟ್ ಸೆನ್ಸಿಟಿವ್ TB ಇದ್ದರೆ ವಿಲ್ ಗಿವ್ ಫಾರ್ 6 ಮಂತ್. ಅದಾದ ನಂತರ ಈಗ ನಮ್ಮದು ಮೇನ್ ಡಿಸೀಸ್ ಏನಂದರೆ ಆಬ್ಸ್ಟ್ರಕ್ಟಿವ್ ಏರ್ವೇ ಡಿಸೀಸಸ್ ಅಂತೆ. ಅದರಲ್ಲಿ ನಮ್ಮದು COPD, ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಬರುತ್ತೆ, ಬ್ರಾಂಕಿಯಲ್ ಆಸ್ತಮಾ ಅಂತ ಬರುತ್ತೆ. ಅದಕ್ಕೆ ನಾವು ಮೇನ್ಲಿ ಇಂಪಾರ್ಟೆಂಟ್ ಇಸ್ ಬ್ರಾಂಕೋಡೈಲೇಟರ್ ಅಂತ. ಏನಾಗ್ತದೆ ಅಂದರೆ ನಮ್ಮದು ಆಬ್ಸ್ಟ್ರಕ್ಟಿವ್ ಏರ್ವೇ ಡಿಸೀಸಲ್ಲಿ ಇದು ಗಾಳಿ ಹೋಗೋದು ಪೈಪ್ಸ್ ಇರುತ್ತಲ್ಲ, ಅದು ಚಿಕ್ಕದಾಗಿಬಿಡುತ್ತೆ. ಅದ ಕಾರಣದಿಂದ ಪೇಷಂಟಿಗೆ ಗಾಳಿ ತಗೊಳ್ಳುವಾಗ ಬಿಡುವಾಗ ತೊಂದರೆ ಆಗ್ತದೆ. ಯಾಕಂದರೆ ಚಿಕ್ಕ ಪೈಪಲ್ಲಿ ಗಾಳಿ ಹೋಗೋದು ಕಷ್ಟ, ದೊಡ್ಡ ಪೈಪಲ್ಲಿ ಗಾಳಿ ಆಸಾನಿಯಾಗಿ ಹೋಗ್ತದೆ. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಆದ ನಂತರ ಸೊ ಅವಾಗೆ ಇದು ಏನಾಗ್ತದೆ, ನಮಗೆ ತೊಂದರೆ ಸ್ಟಾರ್ಟ್ ಆಗ್ತದೆ ಪೇಷಂಟಿಗೆ. ಸೊ ಅವಾಗ ಏನು ಹೇಳ್ತಾರೆ, ಪೇಷಂಟ್ ಉಸಿರಾಡುವಾಗ ತೊಂದರೆ ಆಗ್ತಾ ಇದೆ. ಆಮೇಲೆ ಅವ್ರೇನು ಹೇಳ್ತಾರೆ, ಕೆಲವೊಮ್ಮೆ ವೀಸಿಂಗ್ ಅಂತಾರೆ, ಅದು ಉಸಿರಾಡುವಾಗ ಕುಯ್ ಕುಯ್ ಅಂತ ವಿಸಲ್ ಆಗುವ ಶಬ್ದ. ಯಾಕಂದರೆ ವೆನ್ ಏರ್ ಪಾಸಸ್ ಥ್ರೂ ದ ನ್ಯಾರೋ ಪೈಪ್ ಅಲ್ಲ, ಅವಾಗೆ ಸ್ವಲ್ಪ ರೆಸಿಸ್ಟೆನ್ಸ್ ಆಗ್ತದೆ. ಅದರಿಂದ ಟರ್ಬುಲೆನ್ಸ್ ಡೆವಲಪ್ ಆಗಿ ವೀಸಿಂಗ್ ಅಂತ ಬರುತ್ತೆ. ಅವಾಗ ಏನು ಮಾಡ್ತೀವಿ ನಾವು, ಬ್ರಾಂಕೋಡೈಲೇಟರ್ ಅಂತ ಮಾತ್ರೆ ಕೊಡ್ತೀವಿ. ಬ್ರಾಂಕೋಡೈಲೇಟರಲ್ಲಿ ಏನಾಗ್ತದೆ ಅಂದರೆ ಅದು ಗಾಳಿ ಹೋಗೋದು ಪೈಪು ಸ್ವಲ್ಪ ಓಪನ್ ಆಗ್ತದೆ. ಸೊ ಅದು ನಾವು ವೇರಿಯಸ್ ಡಿವೈಸಸ್ ಇರುತ್ತೆ ನಮ್ಮ ಹತ್ರ ಡ್ರೈ ಪೌಡರ್ ಇನ್ಹೇಲರ್ ಅಂತ ಇರುತ್ತೆ, ಮೀಟರ್ ಡೋಸ್ ಇನ್ಹೇಲರ್ ಅಂತ ಇರುತ್ತೆ, ಬ್ರೆತ್ ಆ್ಯಕ್ಚುಯೇಟೆಡ್ ಇನ್ಹೇಲರ್ ಅಂತ ಇರುತ್ತೆ, ಮತ್ತು ನೆಬುಲೈಸರ್ ಅಂತ ಇರುತ್ತೆ. ನೆಬುಲೈಸರ್ ನೀವು ನೋಡಿದಿರ್ಬೋದು, ಇಲ್ಲಿ ಕ್ಯಾಜುಯಾಲಿಟಿಯಲ್ಲಿ ಮತ್ತು ಇದರಲ್ಲಿ ಹಾಕ್ತೀವಿ, ಅದರಲ್ಲಿ ಆವಿ ಬರುತ್ತೆ. ಮಾತ್ರೆ ಲಿಕ್ವಿಡ್ ಹಾಕ್ತೀವಿ, ಆ ನೆಬುಲೈಸರ್ ಸ್ಟಾರ್ಟ್ ಮಾಡಿದರೆ ಅದರದ್ದು ಆವಿ ಬರುತ್ತೆ. ಸೊ ಅದಕ್ಕೆ ಪೇಷಂಟ್ ಇನ್ಹೇಲ್ ಮಾಡ್ತಾರೆ. ಸೊ ಅದು ಹೋಗಿ ಲಂಗ್ಸಲ್ಲಿ ಡಿಪಾಸಿಟ್ ಆಗಿ ಅದು ನಮ್ಮದು ಗಾಳಿ ಹೋಗೋದು ಪೈಪನ್ನು ಎಲ್ಲ ಓಪನ್ ಮಾಡ್ತಾರೆ. ಸೊ ಆಬ್ಸ್ಟ್ರಕ್ಟಿವ್ ಡಿಸೀಸ್ ಎಲ್ಲ ಇದ್ದರೆ ನಾವು ಇದು ನೆಬುಲೈಸರಿಂದ ಟ್ರೀಟ್ಮೆಂಟ್ ಮಾಡಿದರೆ ಅವರು ತಕ್ಷಣ ಇಂಪ್ರೂವ್ ಆಗ್ತಾರೆ. ಇದು ಕಾರಣ ಏನಿರುತ್ತೆ ಡಾಕ್ಟರ್, ಇಂಥ ಒಂದು ರೆಸ್ಪಿರೇಟರಿ ಸಿಂಪ್ಟಮ್ಸ್ ಕಾಣಬೇಕಾದ್ರೆ ಯಾವ ರೀತಿ ಕಾರಣ? ಬರೀ ಪೊಲ್ಯೂಷನ್ ಇರ್ಬೋದು, ಮತ್ತು ಇನ್ನೊಂದಂದರೆ ಸಿಗರೇಟ್ ಸ್ಮೋಕಿಂಗ್, ಟೊಬ್ಯಾಕೊ ಸ್ಮೋಕಿಂಗ್ ಅಂತ ಇರುತ್ತೆ. ಸೊ ಸಿಗರೇಟ್ ಸ್ಮೋಕಿಂಗು ಮತ್ತು ಬೀಡಿ ಸ್ಮೋಕಿಂಗು. ನಮ್ಮ ಕಡೆ ಪೇಷಂಟ್ಸ್ ಬರ್ತಾರೆ ಟೊಬ್ಯಾಕೊ ಸ್ಮೋಕಿಂಗ್, ಸಿಗರೇಟ್ ಸ್ಮೋಕಿಂಗ್ ಅಂತ ಹೇಳಿ 20 ವರ್ಷ 30 ವರ್ಷ ಸ್ಮೋಕಿಂಗ್ ಮಾಡಿದಾರಂತೆ. ಅದರಲ್ಲಿ ಏನಾಗ್ತದೆ ಅಂದರೆ ಪ್ರೋಗ್ರೆಸಿವ್ಲಿ ಸ್ಲೋಲಿ ಆಗಿ ಲಂಗ್ ಡ್ಯಾಮೇಜ್ ಆಗ್ತಾ ಇರ್ತದೆ. ಸೊ ಅದರಲ್ಲಿ ನಾವು ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀವಿ. ಈಗ ಬ್ರಾಂಕಿಯಲ್ ಆಸ್ತಮಾ ಇದ್ದರೆ ಅದು ಚೈಲ್ಡ್ಹುಡ್ಡಲ್ಲಿ ಜಾಸ್ತಿ ಸ್ಟಾರ್ಟ್ ಆಗ್ತದೆ. ಆಮೇಲೆ ಅವರಿಗೆ ಸೀಸನಲ್ ವೇರಿಯೇಷನ್, ಅಂದರೆ ಈಗ ಸಮ್ಮರಲ್ಲಿ ಜಾಸ್ತಿ ಏನು ತೊಂದರೆ ಆಗೋದಿಲ್ಲ, ಅದು ಥಂಡಿ ಆದಾಗ, ವಿಂಟರು ಮಳೆ ಆದಾಗ ಅವರಿಗೆ ಏನಾರೇ ಅಲರ್ಜಿ ಇದ್ದರೆ ಧೂಳಿಂದ, ಈಗ ಕೆಲವೊಮ್ಮೆ ಕ್ಲೀನ್ ಮಾಡುವಾಗ ಇಲ್ಲಾಂದರೆ ರೋಡಲ್ಲಿ ಹೋಗುವಾಗ ಧೂಳು ಹಾರುತ್ತೆ. ಸೊ ಆ ಕಾರಣದಿಂದ ಅವರಿಗೆ ಕೆಮ್ಮು, ಆಮೇಲೆ ಉಸಿರಾಡೋಕ್ಕೆ ತೊಂದರೆ ಆಗೋದು ಅದು ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇರೋದು ಬ್ರಾಂಕೋಡೈಲೇಟರ್ ಅಂತ. ಸೊ ಅದು ನಾವು ಟ್ರೀಟ್ ಮಾಡ್ತೀವಿ. ಇನ್ನೊಂದು ಏನಂದರೆ, ಈಗ ತುಂಬ ಸ್ಮೋಕಿಂಗ್ ಎಲ್ಲ ಇದ್ದರೆ ನಮಗೆ ಕ್ಯಾನ್ಸರ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ, ಸ್ಮೋಕಿಂಗಿಂದ ಲಂಗ್ ಕ್ಯಾನ್ಸರ್ ಅಂತ. ಸೊ ಆ ಥರ ಪೇಷಂಟು ನಾವು ನೋಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ಇದು ಬಂದು ಪಲ್ಮನರಿ ಫಂಕ್ಷನ್ ಟೆಸ್ಟಿಂಗ್ ಅಲ್ವಾ? ಹೌದು. ಸೊ ಈ ಪಲ್ಮನರಿ ಫಂಕ್ಷನ್ ಟೆಸ್ಟಿಂಗ್ ಅಂದರೆ ಏನು, ಪ್ರೊಸೀಜರ್ ಹೇಗೆ? ಹಾಂ, ಪಲ್ಮನರಿ ಫಂಕ್ಷನ್ ಟೆಸ್ಟಿಂಗ್ ಅಂದರೆ ಅದರಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇರುವುದು ಸ್ಪೈರೋಮೆಟ್ರಿ ಅಂತೆ, ಒಂದು ಸ್ಪೈರೋಮೆಟ್ರಿ ಅಂತ ಹೇಳ್ತೀವಿ. ಇನ್ನೊಂದು ಇರೋದು DLCO. DLCO ಅಂದರೆ ಡಿಫ್ಯೂಷನ್ ಲಂಗ್ ಕೆಪಾಸಿಟಿ ಫಾರ್ ಕಾರ್ಬನ್ ಮೊನಾಕ್ಸೈಡ್ ಅಂತ. ಇನ್ನೊಂದು ಇರೋದು ಫಿನೋ ಅಂತೆ, ಅದರಲ್ಲಿ ಎಕ್ಸೇಲ್ಡ್ ನೈಟ್ರಿಕ್ ಆಕ್ಸೈಡ್ ಎಷ್ಟಿದೆ ಅಂತ ಕಂಡುಹಿಡ್ತೀವಿ. ಇನ್ನೊಂದು ಪೀಕೋ ಅಂತ ಬರುತ್ತೆ. ಸೊ ಇದು 4 ನಮ್ಮ ಹತ್ರ ಅವೈಲೇಬಲ್ ಇರೋದು. ನಾವು ಪೇಷಂಟಿಗೆ ಈಗ OPDಯಲ್ಲಿ ನೋಡಿದ ನಂತರ ನಮಗೆ ಈಗ
ಅವರು ಪೇಷಂಟಲ್ಲಿ ಆಬ್ಸ್ಟ್ರಕ್ಟಿವ್ ಏರ್ವೇ ಡಿಸೀಸ್ COPD ಥರ ಏನಾರೇ ಸಿಮ್ಟಮ್ಸ್ ಇದ್ದರೆ ಅಥವಾ COPDದು ಹಿಸ್ಟ್ರಿ ನಮಗೆ ಸಿಕ್ಕರೆ ನಮಗೆ ಸಸ್ಪೆಕ್ಟ್ ಮಾಡ್ತೀವಿ ನಾವು ಚೆಸ್ಟ್ ಎಕ್ಸ್ರೇ ಅಂದರೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ನಾನು ಅಲ್ಲಿ ಹೇಳಿದ್ದು ಅವಾಗ ಅದು ಆಬ್ಸ್ಟ್ರಕ್ಟಿವ್ ಏರ್ವೇ ಡಿಸೀಸಲ್ಲಿ ಬರುತ್ತೆ ಪೇಷಂಟಿಗೆ ಉಸಿರಾಡೋಕ್ಕೆ ತೊಂದರೆ ಇರುತ್ತೆ ಪೇಷಂಟಿಗೆ ಕೆಲವೊಮ್ಮೆ ಕೆಮ್ಮು ಕಫ ಇರುತ್ತೆ ಇಲ್ಲಾಂದರೆ ನಾನು ಬ್ರಾಂಕಿಯಲ್ ಅಸ್ತಮಾ ಅಂತ ಹೇಳಿದ್ದೆ ಸೊ ಆ ಥರ ಏನಾರೇ ನಮಗೆ ಸಸ್ಪೆಕ್ಟ್ ಇದ್ದರೆ ನಾವೇನು ಮಾಡ್ತೀವಿ ಎಕ್ಸ್ರೇ ಮತ್ತು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತೀವಿ ಅವರಿಗೇನು ಇನ್ಫೆಕ್ಷನ್ ಇಲ್ಲ ಅಂತ ನಮಗೆ ಇದು ಆದರೆ ನಾವು ಅವರಿಗೆ PFT ಮಾಡೋಕ್ಕೆ ಕಳಿಸ್ತೀವಿ PFT ಅಂದರೆ ಮೇನ್ಲಿ ದಿ ಸ್ಪೈರೋಮೆಟ್ರಿ ಇದರಲ್ಲಿ ಏನು ಮಾಡಬೇಕಂದ್ರೆ ಪೇಷಂಟಿಗೆ ನಾವು ಫಸ್ಟ್ ಡೀಟೇಲ್ಸ್ ಎಂಟ್ರಿ ಮಾಡ್ತೀವಿ ಪೇಷಂಟ್ದು ಹೈಟು ವೇಟು ಪೇಷಂಟ್ದು ಏಜು ಮತ್ತು ಪೇಷಂಟ್ದು ನಂಬರ್ ಹಾಸ್ಪಿಟಲ್ ನಂಬರ್ ಅವರಿಗೆ ಐಡೆಂಟಿಫಿಕೇಷನ್ಗೋಸ್ಕರ ಅದಾದ ನಂತರ ಇದರಲ್ಲಿ ಸ್ಪೈರೋಮೆಟ್ರಿ ಅಂತ ಟೆಸ್ಟ್ ಇರುತ್ತೆ ಮೇನ್ಲಿ ಏನು ನೋಡೋದಂದರೆ ಇದರಲ್ಲಿ ಲಂಗ್ ವಾಲ್ಯೂಮ್ಸ್ ಆ್ಯಂಡ್ ಕೆಪಾಸಿಟೀಸ್ ಅಂತ ಸೊ ಲಂಗ್ ವಾಲ್ಯೂಮ್ ಆ್ಯಂಡ್ ಕೆಪಾಸಿಟೀಸಲ್ಲಿ ನಾವು ಮೆಜರ್ ಮಾಡ್ತೀವಿ ಸೊ ಮೇನ್ಲಿ ಇದು ಟೆಸ್ಟು ಎಫರ್ಟ್ ಡಿಪೆಂಡೆಂಟ್ ಸೊ ಇದಕ್ಕೆ ಮೇನ್ ಬೇಕಾಗಿದ್ದು ಪೇಷಂಟ್ದು ಅಂಡರ್ಸ್ಟ್ಯಾಂಡಿಂಗ್ ಸೊ ನಮ್ಮ ಹತ್ರ PFT ಟೆಕ್ನಿಷಿಯನ್ ಇದ್ದಾರೆ ರೆಸ್ಪಿರೇಟರಿ ಥೆರಪಿಸ್ಟ್ ಇದ್ದಾರೆ ಅಂಡರ್ ದೇರ್ ಗೈಡೆನ್ಸ್ ನಾವು ಇದು ಟೆಸ್ಟು ಕಂಡಕ್ಟ್ ಮಾಡ್ತೀವಿ ಸೊ ಅವರು ಪೇಷಂಟಿಗೆ ಕ್ಲಿಯರ್ ಕಟ್ಟಾಗಿ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಈ ಟೆಸ್ಟ್ ಹೇಗೆ ಮಾಡಬೇಕು ಮತ್ತು ಇದರದ್ದು ಏನೇನು ಔಟ್ಕಮ್ಸ್ ಇರುತ್ತೆ ಯಾಕಂದರೆ ಈ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಪೇಷಂಟ್ದು ಲಂಗ್ ವಾಲ್ಯೂಮ್ ಎಷ್ಟಿದೆ ಆಮೇಲೆ ಪೇಷಂಟಿಗೆ ಈಗ ಆಬ್ಸ್ಟ್ರಕ್ಷನ್ ಅಂದರೆ ಈಗ ಗಾಳಿ ಹೋಗುವಾಗ ಆಬ್ಸ್ಟ್ರಕ್ಷನ್ ಇದ್ದರೆ ಅದರದ್ದು ಸಿವ್ಯಾರಿಟಿ ಎಷ್ಟಿದೆ ಅದೆಲ್ಲ ನಾವು ಇದರಲ್ಲಿ ಕಂಡುಹಿಡಿಬೋದು ಸೊ ಮೇನ್ಲಿ ನಾವು ಪೇಷಂಟಿಗೆ ಇದನ್ನು ತಿಳಿಸ್ಬೇಕು ಕರೆಕ್ಟಾಗಿ ಯಾಕಂದರೆ ತುಂಬ ಪೇಷಂಟು ಇದನ್ನು ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇದರಲ್ಲಿ ಅದೇ ಪೇಷಂಟಿಗೆ ಇದು ಒಂದು ಮಷಿನ್ ಇದೆ ಇದಕ್ಕೆ ನಾವು ಕನೆಕ್ಟ್ ಮಾಡಿದ್ದೀವಿ ಕಂಪ್ಯೂಟರಿಗೆ ಸೊ ಇದರಲ್ಲಿ ಡೀಟೇಲ್ಸ್ ಮಾಡಿದ ನಂತರ ಇದು ಮೌತ್ ಪೀಸ್ ಅಂತ ಬರುತ್ತೆ ಸೊ ಇದನ್ನು ನಾವು ಪರ್ ಪೇಷಂಟಿಗೆ ಒಂದು ಓಪನ್ ಮಾಡಿ ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀವಿ ಅಟ್ಯಾಚ್ ಮಾಡಿದ ನಂತರ ನಾವೇನು ಹೇಳ್ತೀವಿ ಪೇಷಂಟಿಗೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ಹೇಳ್ತೀವಿ ಫಸ್ಟ್ ಆಮೇಲೆ ಏನಂತೀವಿ ಆ ಮೌತ್ ಪೀಸನ್ನು ನಾವು ಪೇಷಂಟಿಗೆ ಬಾಯಲ್ಲಿ ಇಟ್ಕೊಂಡು ಕಂಪ್ಲೀಟ್ ಟೈಟ್ ಸೀಲ್ ಆಗಬೇಕು ಲಿಪ್ಸ್ ಆಯಿತಾ ಅದು ಬಾಯಲ್ಲಿ ಇಟ್ಕೊಂಡು ಲಿಪ್ಸ್ ಟೈಟಾಗಿ ಸೀಲ್ ಆಗಿ ಮತ್ತು ನಾವು ನೋಸ್ ಕ್ಲಿಪ್ ಹಾಕ್ತೀವಿ ಯಾಕಂದರೆ ಉಸಿರು ಹೊರಗೆ ಬಿಡುವಾಗ ನೋಸಿಂದ ಬರಬಾರ್ದು ಬರೀ ಬಾಯಿಂದ ಬರಬೇಕು ಆ ಥರ ಮಾಡ್ತೀವಿ ಅದಾದ ನಂತರ ನಾವು ಹೇಳ್ತೀವಿ ಪೇಷಂಟಿಗೆ ಫಸ್ಟಿಗೆ ನಾರ್ಮಲ್ ಆಗಿ ಉಸಿರಾಡಿ ಅಂತ ಹೇಳ್ತೀವಿ 2-3 ಸಲ ಮತ್ತು 3ನೇ ಸರ್ತಿ ಏನು ಹೇಳ್ತೀವಿ ಜೋರಾಗಿ ಉಸಿರು ಒಳಗೆ ತೊಗೊಳ್ಳಿ ಓಕೆ ಜೋರಾಗಿ ಉಸಿರು ಒಳಗೆ ತೊಗೊಂಡ ನಂತರ ಮತ್ತೆ ಜೋರಾಗಿ ಬಿಡಬೇಕು ಆದಷ್ಟು ಫಾಸ್ಟು ಮತ್ತು ಎಷ್ಟಾಗಷ್ಟು ಅಷ್ಟು ಬಿಡಬೇಕು ಲಾಸ್ಟ್ ಉಸಿರು ತನಕ ಸೊ ಆ ಥರ ನಾವು ಮಾಡ್ತೀವಿ ಸೊ 3 ಟೆಸ್ಟ್ ನಾವು ಬೆಸ್ಟ್ ಟೆಸ್ಟ್ ಸೊ ಮ್ಯಾಕ್ಸಿಮಮ್ ನಾವು ಮಾಡ್ಬೋದು ಒಂದು 5ರಿಂದ 6 ಬಟ್ ಮ್ಯಾಕ್ಸಿಮಮ್ 3 ಬೆಸ್ಟ್ ಟೆಸ್ಟ್ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಸೊ ಅದರಲ್ಲಿ ವ್ಯಾಲ್ಯೂ ಬರುತ್ತೆ ಆಮೇಲೆ ಇನ್ನೊಂದು ಏನು ಬರುತ್ತೆ ಅಂದರೆ ಬ್ರಾಂಕೋಡೈಲೇಟರ್ ರಿವರ್ಸಿಬಿಲಿಟಿ ಅಂತ ಅದರಲ್ಲಿ ಏನಾಗ್ತದೆ ಅಂದರೆ ನಾವು ಪೇಷಂಟಿಗೆ ಫಸ್ಟ್ 3 ಟೆಸ್ಟ್ ಮಾಡಿಸ್ತೀವಿ ಅದಾದ ನಂತರ ನಾವು ಪೇಷಂಟಿಗೆ ಒಂದು ಔಷಧಿ ಕೊಡ್ತೀವಿ ಇನ್ಹೇಲರಲ್ಲಿ ನಾನು ಹೇಳಿದ್ದೆ ಅದು ನಮ್ಮದು ಗಾಳಿ ಹೋಗೋದು ಪೈಪ್ ಚಿಕ್ಕದಾಗಿರುತ್ತೆ ಆ ಔಷಧಿ ಕೊಟ್ಟರೆ ಗಾಳಿ ದೊಡ್ಡದಾಗ್ತದೆ ಸೊ ನಾವಿಲ್ಲಿ ಅವರಿಗೆ ಕೊಡ್ತೀವಿ ಆಮೇಲೆ 15 ಮಿನಿಟ್ಸ್ ವೇಟ್ ಮಾಡೋಕ್ಕೆ ಹೇಳ್ತೀವಿ ಆ 15 ಮಿನಿಟ್ಸ್ ಆದ ನಂತರ ಸೇಮ್ ಟೆಸ್ಟು ರಿಪೀಟ್ ಮಾಡ್ತೀವಿ ಆ ಟೆಸ್ಟಲ್ಲಿ ಏನಾರೇ ಇಂಪ್ರೂವ್ಮೆಂಟ್ ಆದರೆ ಯಾಕಂದರೆ ಮಾತ್ರೆ ಕೊಟ್ಟಿರ್ತೀವಿ ಅದರಲ್ಲಿ ನಮ್ಮದು ಗಾಳಿ ಹೋಗೋದು ಪೈಪ್ ಓಪನ್ ಆಗ್ತದೆ ಸೊ ಪೇಷಂಟಿಗೆ ಈಸಿಯಾಗಿ ಮಾಡ್ಬೋದು ಸೊ ಆ ಥರ ಅದರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತದೆ ಸೊ ಆ ಥರ ಏನಾರೇ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇದ್ದರೆ ನಾವು ಅದಕ್ಕೆ ಸಿಗ್ನಿಫಿಕೆಂಟ್ ಬ್ರಾಂಕೋಡೈಲೇಟರ್ ರಿವರ್ಸಿಬಿಲಿಟಿ ಅಂತ ಟರ್ಮ್ ಮಾಡ್ತೀವಿ ಸೊ ಇದರಲ್ಲಿ ನಾವು ಮೇನ್ ಫೋಕಸ್ ಮಾಡೋದು ಆಬ್ಸ್ಟ್ರಕ್ಷನ್ ಇದೆಯೋ ಅಲ್ವಾ ಆಬ್ಸ್ಟ್ರಕ್ಷನ್ ಇದ್ದರೆ ಎಷ್ಟು ಇದೆ ಸಿವ್ಯಾರಿಟಿಗೋಸ್ಕರ ಸೊ ಆ ಗ್ರೇಡಿಂಗಲ್ಲಿ ನಾವು ಸಿವ್ಯಾರಿಟಿ ಮಾಡ್ತೀವಿ ಆ ಥರ ಥ್ಯಾಂಕ್ ಯು ವೀಕ್ಷಕರೇ ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸ್ಟೇಸಿ ಮ್ಯಾಥ್ಯೂ ಸೀನಿಯರ್ ರೆಸಿಡೆಂಟ್ ಡಿಪಾರ್ಟ್ಮೆಂಟ್ ಆಫ್ ಪಲ್ಮನರಿ ಮೆಡಿಸಿನ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಡಾಕ್ಟರ್ ನಮಸ್ತೆ ಡಾಕ್ಟರ್ ಎಂಡೋಸ್ಕೋಪಿ ಬ್ರಾಂಕೋಸ್ಕೋಪಿ ಅಂತೆಲ್ಲ ಕೇಳಿದ್ದೀನಿ ಐ ಥಿಂಕ್ ಬ್ರಾಂಕೋಸ್ಕೋಪಿ ಅಂದರೆ ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಪಲ್ಮನರಿ ಮೆಡಿಸಿನ್ ಸೊ ಬ್ರಾಂಕೋಸ್ಕೋಪಿ ಅಂದರೆ ಏನು ಡಾಕ್ಟರ್ ಬ್ರಾಂಕೋಸ್ಕೋಪ್ ಅಂದರೆ ನಾವು ನಮ್ಮದು ಡಿಪಾರ್ಟ್ಮೆಂಟಲ್ಲಿ ಮಾಡೋದು ಒಂದು ಪ್ರೊಸೀಜರ್ ಇರುತ್ತೆ ಅದು ಇನ್ಸ್ಟ್ರೂಮೆಂಟು ಕ್ಯಾಮರಾ ಇರೋದು ಇನ್ಸ್ಟ್ರೂಮೆಂಟು ಸೊ ಮೋಸ್ಟ್ಲಿ ಕೇಳಿರ್ಬೋದು ಎಂಡೋಸ್ಕೋಪಿ ಅದೇ ಥರ ನಾವು ಕ್ಯಾಮ್ರಾ ಒಳಗೆ ಶ್ವಾಸಕೋಶ ನೋಡಲಿಕ್ಕೆ ಯೂಸ್ ಮಾಡ್ಬೋದು ಸೊ ಅದು ನಮ್ಮ ಹತ್ರ ಅದು ಮಕ್ಕಳಿಗೆ ಮಾಡ್ಬೋದು ದೊಡ್ಡವರಿಗೆ ಮಾಡ್ಬೋದು ಸೊ ಅದು ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಅದು ಮೂಗಿಂದ ನಾವು ಒಳಗೆ ಶ್ವಾಸಕೋಶ ನೋಡಲಿಕ್ಕೆ ನಾವು ಯೂಸ್ ಮಾಡ್ತೇನೆ ಮೋಸ್ಟ್ಲಿ ನಮ್ಮ ಕಡೆ ಪೇಷಂಟ್ಸ್ ಬರೋದು ಕೆಮ್ಮು ಕಫ ಇಲ್ಲಾಂದರೆ ಕಫದಲ್ಲಿ ರಕ್ತ ಹಿಮೋಪ್ಟೈಸಿಸ್ ಅಂತ ಹೇಳುತ್ತೆ ಅದಕ್ಕೆ ಸೊ ಆ ಥರ ತೊಂದರೆಗೆ ಒಳಗೆಯಿಂದ ಏನು ಪ್ರಾಬ್ಲಮ್ ಇದೆ ಅವರಿಗೆ ನಮಗೆ ವಿಜುವಲೈಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಬರೀ ವಿಜುವಲೈಸೇಷನ್ ಅಲ್ಲ ನಮಗೆ ಇದು ಕಫ ತೆಗೆದು ನಮಗೆ ಟೆಸ್ಟಿಗೆಲ್ಲ ಕಳಿಸ್ಲಿಕ್ಕೆ ಯೂಸ್ ಆಗುತ್ತೆ ಇನ್ನೊಂದೇನೆಂದರೆ ಪ್ರೊಸೀಜರ್ ಥೆರಪ್ಯೂಟಿಕ್ಲಿ ಸಹ ಯೂಸ್ ಮಾಡ್ಬೋದು ನಮಗೆ ಅಲ್ಲಿ ಬ್ಲೀಡಿಂಗ್ ಏನಾದರೂ ಕಾಣಿಸಿದ್ರೆ ನಮಗೆ ಒಳಗೆ ಮೆಡಿಸಿನ್ಸ್ ಹಾಕ್ಲಿಕ್ಕಾಗತ್ತೆ ಇಲ್ಲಾಂದರೆ ಗಡ್ಡೆ ಯೂಶ್ವಲಿ ನಾವು ಸ್ಮೋಕಿಂಗ್ ಇಂದ ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ ಕೇಳಿರ್ಬೋದು ಸೊ ಅದು ಆ ಥರ ಒಳಗೆ ಗಡ್ಡೆ ಇದ್ದರೆ ನಮಗೆ ಬಯೋಪ್ಸಿ ಸಹ ಮಾಡಲಿಕ್ಕಾಗತ್ತೆ
ಫಾರ್ ಕನ್ಫರ್ಮೇಷನ್ ಆಫ್ ದ ಡಯಾಗ್ನೋಸಿಸ್. ದಿಸ್ ಇಸ್ ದ ಬ್ರಾಂಕೋಸ್ಕೋಪಿ. ಓಕೆ ಡಾಕ್ಟರ್, ಸ್ಲೀಪ್ ಲ್ಯಾಬ್ ಅಂತ ಕೇಳಿದ್ದೀನಿ ನಾನು. ಸೊ ಸ್ಲೀಪ್ ಲ್ಯಾಬ್ ಅಂದರೆ ಅದು ಹೇಗಿರುತ್ತೆ? ಸ್ಲೀಪ್ ಲ್ಯಾಬ್ ಅಂದರೆ ಒಂದು ಕಂಡೀಷನ್ ಇರುತ್ತೆ, ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಹೇಳುತ್ತೆ. ಅದೇನಂದರೆ ಮೋಸ್ಟ್ಲಿ ನಾವೆಲ್ಲ ನೋಡಿರ್ಬೋದು, ಸ್ನೋರಿಂಗ್ ಅಂದರೆ ರಾತ್ರಿ ಆಗುವಾಗ ಗೊರಕೆ ಹೊಡೆಯೋದು. ಸೊ ಅದು ಮೋಸ್ಟ್ಲಿ ನಾವು ಅದೊಂದು ಪ್ರಾಬ್ಲಮ್ ಇದೆ ಅಂತ ಯಾರಿಗೆ ಅಷ್ಟು ಗೊತ್ತಿರಲಿಲ್ಲ, ನಾರ್ಮಲ್ ಲೈಫ್ ಸ್ಟೈಲ್ ಅಂತ ಅನ್ಕೊತಾ ಇರೋದು. ಆ್ಯಕ್ಚುಲಿ ಅದು ದೊಡ್ಡ ಒಂದು ಇಶ್ಯೂ. ಹೇಗೆ ಅಂದರೆ ಅದು ಗೊರಕೆ ಬಂದರೆ ಒಳಗೆ ನಮಗೆ ಶ್ವಾಸ ಸಿಗ್ತಾ ಇಲ್ಲ ಅಂತ ಅರ್ಥ ಆಗೋದು. ಅದರಲ್ಲಿ ಶ್ವಾಸ ಸಿಗಲಿಲ್ಲ ಅಂದರೆ ನಮಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಆರ್ಗನ್ಸಿಗೆ. ಸೊ ಆಕ್ಸಿಜನ್ ಸಿಗಲಿಲ್ಲ ಅಂದರೆ ಅದರಿಂದ ಹಾರ್ಟಿಗೆ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್, ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ ಹೇಳುತ್ತೆ. ಇಲ್ಲ ಅಂದರೆ ಸ್ಟ್ರೋಕ್ ಬರಲಿಕ್ಕೆ, ಹಾರ್ಟ್ ಫೇಲಿಯರಿಗೆ, ಇದಕ್ಕೆಲ್ಲ ಅದು ಇಫೆಕ್ಟ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸಿನ್ಸ್ ಆಕ್ಸಿಜನ್ ನಮಗೆ ಸಿಗ್ತಾ ಇಲ್ಲ ಅಂದರೆ ಅದಕ್ಕೋಸ್ಕರ ಡಯಾಬಿಟಿಸ್ಸು, ಹೈಪರ್ ಟೆನ್ಷನ್, ಅಲ್ಲಾಂದರೆ BP ತೊಂದರೆ, ಶುಗರ್ ತೊಂದರೆ, ಇದೆಲ್ಲ ಇದರಿಂದ ಬರ್ಬೋದು. ಸೊ ಗೊರಕೆ ಇರುವವರಿಗೆ ಡೇ ಟೈಮಲ್ಲಿ ಗೊರಕೆ ಅವ್ರಿಗೆ ಅನಿಸೋದಿಲ್ಲ, ಮೋಸ್ಟ್ಲಿ ಅದು ಅವರಿಗೆ ಯೂಶಲಿ ಅದು ಕೇಳಿಸದೆ ಮತ್ತು ನೋಡಿರ್ಬೋದು. ರಾತ್ರಿ ಆಗುವಾಗ ಅವರಿಗೆ ಗೊರಕೆ ಜಾಸ್ತಿಯಾಗಿ ಉಸಿರು ಆಲ್ಮೋಸ್ಟ್ ಸ್ಟಾಪ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಅದೇ ಟೈಮಲ್ಲಿ ಇದು ಆಕ್ಸಿಜನ್ ಕಡಿಮೆ ಆಗುತ್ತೆ ಯೂಶ್ವಲಿ. ಮತ್ತು ಡೇ ಟೈಮಲ್ಲಿ ಅವ್ರಿಗೆ ಆಕ್ಸಿಜನ್ ಕಡಿಮೆ ಆಗೋಕ್ಕೋಸ್ಕರ, ಇಲ್ಲಾಂದರೆ ಇದು ಉಸಿರು ಬ್ರೇಕ್ ಆಗೋಕ್ಕೋಸ್ಕರ ಅವ್ರಿಗೆ ನಿದ್ರೆ ಯೂಶ್ವಲಿ ಫುಲ್ ಕಂಪ್ಲೀಟಾಗಿ ಸಿಗೋದಿಲ್ಲ. ಡೇ ಟೈಮಲ್ಲಿ ಅವರಿಗೆ ಜಾಸ್ತಿ ನಿದ್ರೆ ಬರುತ್ತೆ. ಸೊ ಡೇ ಟೈಮ್ ಸ್ಲೀಪಿನೆಸ್ ಇದರಿಂದ ಇನ್ನೊಂದು ಪ್ರಾಬ್ಲಮ್, ಅದರಿಂದ ಪ್ರಾಬ್ಲಮ್. ಸೊ ಡೇ ಟೈಮ್ ಸ್ಲೀಪಿನೆಸ್ ಅದು ಪೇಷಂಟಿಗೆ ಅನಿಸುತ್ತೆ. ಅವ್ರದ್ದು ಮಾಡುವಾಗ ಕೆಲಸ ಅವ್ರಿಗೆ ಕರೆಕ್ಟಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಟೆನ್ಷನ್ ಸಿಗೋದಿಲ್ಲ, ಮೆಮರಿ ಅಷ್ಟು ಇರೋದಿಲ್ಲ. ಇಲ್ಲಾಂದರೆ ಡ್ರೈವಿಂಗ್ ಜಾಬ್ ಮಾಡೋದು, ಅವರಿಗೆ ಆಕ್ಸಿಡೆಂಟ್ಸಿಗೆ ಅವರು ಪ್ರೋನ್ ಇರ್ಬೋದು, ಯಾಕೆಂದರೆ ಡ್ರೈವಿಂಗ್ ಮಾಡುವಾಗ ನಿದ್ರೆ ಬರ್ಬೋದು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದು ಸ್ನೋರಿಂಗಿಂದ ಬರುತ್ತೆ. ಸೊ ಇದು ಡಯಾಗ್ನೋಸ್ ಮಾಡಲಿಕ್ಕೆ ನಾವು ಪಾಲಿಸಾಮ್ನೋಗ್ರಫಿ ಇಲ್ಲಾಂದರೆ ಸ್ಲೀಪ್ ಸ್ಟಡಿ ಅಂತ ಒಂದು ಟೆಸ್ಟ್ ಮಾಡುತ್ತೆ. ಅದು ಸ್ಲೀಪ್ ಮಾಡುವಾಗ, ಇಲ್ಲಾಂದರೆ ರಾತ್ರಿ ನಿದ್ರೆ ಮಾಡುವಾಗ ನಾವು ಮಾನಿಟರ್ಸ್ ಎಲ್ಲ ಕನೆಕ್ಟ್ ಮಾಡಿ ಎಷ್ಟೆಲ್ಲ ತೊಂದರೆ ಇವರಿಗೆ ಸ್ಲೀಪಿಂಗಲ್ಲಿ ಬರ್ತಾ ಇದೆ ಅಂತ ನೋಡ್ಬೋದು. ಡಾಕ್ಟರ್, ಈಗ ನೀವು ಗೊರಕೆ ಅಂತ ಏನು ಹೇಳಿದ್ರು, ಇದು ಜನಸಾಮಾನ್ಯರಲ್ಲಿ ಹೆಚ್ಚಾಗಿ ಕಾಣುವಂಥ ಸಮಸ್ಯೆ. ಸೊ ಎಷ್ಟರ ಮಟ್ಟಿಗೆ ಗೊರಕೆ ಇದ್ದರೆ ಅದನ್ನು ಟೆಸ್ಟ್ ಮಾಡಿಸಬೇಕಾಗುತ್ತೆ, ಎಷ್ಟರ ಮಟ್ಟಿಗೆ ಇದ್ದರೆ ಬೇಡ ಅನ್ನೋದು? ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್. ಆ್ಯಕ್ಚುಲಿ ಏನಂದರೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಯೂಶ್ವಲಿ ಇದು ನಮಗೆ ಯಾವ ಥರ ಪೇಷಂಟ್ಸ್ ಅಂದರೆ ಸ್ವಲ್ಪ ಒಬೇಸ್ ಪೇಷಂಟ್ಸು, ದಪ್ಪಾಗಿ ಇರೋ ಪೇಷಂಟ್ಸು. ಏನಂದರೆ ನಮಗೂ ಕುತ್ತಿಗೆಗೆ ಸ್ವಲ್ಪ ಫ್ಯಾಟ್ ಡಿಪಾಸಿಷನ್ ಜಾಸ್ತಿ ಇರ್ಬೋದು. ಸೊ ಆ ಟೈಮಲ್ಲಿ ಆಬ್ಸ್ಟ್ರಕ್ಷನ್ ಆಗುತ್ತೆ, ಅದು ಒಂದು. ಇನ್ನೊಂದು ಏನಂದರೆ ಮೂಗಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಕೆಲವು ಅದು ಬ್ರಿಡ್ಜ್ ಇರುತ್ತೆ, ನಮ್ಮದೊಂದು ನೇಸಲ್ ಸೆಪ್ಟಮ್ ಅಂತ ಹೇಳುತ್ತೆ, ಅದು ಸ್ವಲ್ಪ ಡಿವೇಟ್ ಆಗಿ ಒಂದು ಕಡೆಗೆ ಶಿಫ್ಟ್ ಆಗಿದರೆ ಉಸಿರು ತೆಗೆಯುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಬ್ಲಾಕ್ ಆಗ್ಬೋದು, ಆಬ್ಸ್ಟ್ರಕ್ಷನ್ ಇರ್ಬೋದು. ಇಲ್ಲಾಂದರೆ ಒಳಗೆ ಪದೇ ನಮಗೆ ಗಂಟ್ಲು ನೋವೆಲ್ಲ ಬಂತು, ಟಾನ್ಸಿಲೈಟಿಸ್ ಪದೇ ಬಂದರೆ ಟಾನ್ಸಿಲರ್ ಹೈಪರ್ಟ್ರೋಫಿ ಆಗ್ಬೋದು. ಸೊ ಟಾನ್ಸಿಲ್ಸ್ ದೊಡ್ಡದಾಗಿ ಇಲ್ಲಿ ಆಬ್ಸ್ಟ್ರಕ್ಷನ್ ಮಾಡ್ಬೋದು. ಇಲ್ಲಾಂದರೆ ಕೆಲವು ಪೇಷಂಟ್ಸು ಇಲ್ಲಾಂದರೆ ಪೀಪಲ್ದು ಫೇಸ್ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ, ಕ್ರೇನಿಯೋ ಫೇಶಿಯಲ್ ಅಬ್ನಾರ್ಮಲಿಟಿ ಅಂತ. ಅವರದ್ದು ಜಾ ಸ್ವಲ್ಪ ಹಿಂದ್ಗಡೆ ಇರ್ಬೋದು. ಆ ಟೈಮ್ ಅಗೇನ್ ಇದು ಗ್ಯಾಪ್ ಕಡಿಮೆ ಆಗುತ್ತೆ, ಹಿಂದ್ಗಡೆ ಇರೋದು. ಸೊ ರಾತ್ರಿ ಮಲಗುವಾಗ ನಮ್ಮದು ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದೇ ಥರ ಇಲ್ಲಿ ಇರೋದು ಮಸಲ್ಸ್ ಸಹ ರಿಲ್ಯಾಕ್ಸ್ ಆಗುತ್ತೆ ಅದೇ ಟೈಮಲ್ಲಿ. ನಮ್ಮದು ನಾಲಿಗೆ ಇರೋದು ಸಹ ಒಂಥರ ಮಸಲೆ, ಅದು ಮಾಂಸ. ಸೊ ನಿದ್ರೆ ಮಾಡುವಾಗ ಅದು ಸಹ ರಿಲ್ಯಾಕ್ಸ್ ಆಗಿ ಹಿಂದ್ಗಡೆ ಫಾಲ್ ಬ್ಯಾಕ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಇದ್ರ ಮೇಲೆ ಆಲ್ಕೋಹಾಲ್ ಯೂಸ್, ಇಲ್ಲಾಂದರೆ ಡ್ರಿಂಕ್ಸ್ ಅಭ್ಯಾಸ, ಇಲ್ಲಾಂದರೆ ಆ ಥರ ಸೆಡೇಟಿವ್ ಮೆಡಿಸಿನ್ಸು ನಿದ್ರೆಗೆ ಕೆಲವು ಪೇಷಂಟ್ಸು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಎನಿ ಟೈಪ್ ಆಫ್ ಸೆಡೇಟಿವ್ಸ್ ಯೂಸ್ ಮಾಡುವಾಗ ಸಹ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಆಗುತ್ತೆ. ಅದೇ ಟೈಮಲ್ಲಿ ಕೂಡ ಈ ಥರ ಇದು ಟಂಗ್ಸ್ ಫಾಲ್ ಬ್ಯಾಕ್ ಆಗಲಿಕ್ಕೆ, ನಾಲಿಗೆ ಹಿಂದ್ಗಡೆ ಹೋಗಲಿಕ್ಕೆ, ಬ್ಲಾಕೇಜ್ ಜಾಸ್ತಿ ಆಗಲಿಕ್ಕೆ, ಮಸಲ್ಸು ಜಾಸ್ತಿ ರಿಲ್ಯಾಕ್ಸ್ ಇರುತ್ತೆ. ಸೊ ಅಗೇನ್ ನಮ್ಮದು ಈ ಥರ ಮೇಲೆ ಇರೋದು ಶ್ವಾಸಕೋಶ ಕಂಪ್ರೆಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಬರೋದು ಇದು ಗೊರಕೆ. ದಟ್ ಇಸ್ ವಾಟ್ ವಿ ಹಿಯರ್ ಆಸ್ ಗೊರಕೆ. ಸೊ ದೀಸ್ ಆರ್ ಆಲ್ ಪ್ರಾಬ್ಲಮ್ಸ್. ಪೇಷಂಟ್ಸಿಗೆ ಇದೆಲ್ಲ ಇದ್ದರೆ ಇದು ಬರ್ಬೋದು. ಸೊ ದೀಸ್ ಆರ್ ಆಲ್ ರಿಸ್ಕ್ ಫ್ಯಾಕ್ಟರ್ಸ್ ಆ ಥರ. ಸೊ ಇದು ಒಬೇಸ್ ಪೇಷಂಟ್ಸ್ ಒಂದು ಪ್ರಾಬ್ಲಮ್. ಅಲರ್ಜಿ ಇರುವಾಗ ಮೂಗಿನ ತೊಂದರೆ ಇರುತ್ತೆ ಅಂತ ನಮಗೆ ಸ್ವಲ್ಪ ಡೌಟ್ ಇರ್ಬೋದು. ಸೊ ಅಲರ್ಜಿ ಪೇಷಂಟ್ಸು ಜಾಸ್ತಿ ಸೀನ್ ಬರೋದು ಬೆಳಿಗ್ಗೆ, ಇಲ್ಲಾಂದರೆ ಅಲರ್ಜಿಕ್ ಪ್ರಾಬ್ಲಮ್ಸ್ ಇರೋದು, ಇಲ್ಲಾಂದರೆ ಮೇನ್ಲಿ ನಾವು ನೋಟಿಸ್ ಮಾಡೋದು ಈ ಪೇಷಂಟ್ಸು. ಇನ್ನೊಂದೇನೆಂದರೆ BP ಪ್ರಾಬ್ಲಮ್, ಬಿಕಾಸ್ ಇದರಿಂದ ಎಲ್ಲ BP, ಶುಗರ್ ಇದೆಲ್ಲ ಬರ್ಬೋದು. ಸೊ ಆ ಪೇಷಂಟ್ಸಿಗೆ ನಾವು ಸ್ಕ್ರೀನಿಂಗ್ ಇದು ಮಾಡಿಸ್ಬೇಕಂತ ಇದೆ ಆ್ಯಕ್ಚುಲಿ. ಡಾಕ್ಟರ್, ಬಟ್ ನನ್ನ ಪ್ರಶ್ನೆ ಬಂದು ಲೈಕ್ ಈ ಗೊರಕೆ ಕೆಲವರಿಗೆ ಜಾಸ್ತಿ ಇರುತ್ತೆ,
ಕೆಲವರಿಗೆ ಲೈಟ್ ಆಗಿರುತ್ತೆ. ಸೊ ಲೈಟ್ ಆಗಿದ್ದವ್ರು ಕೂಡ ಈ ಡಯಾಗ್ನೋಸಿಸ್ ಮಾಡಿಸ್ಬೇಕಾಗುತ್ತೆ. ಎಸ್, ಅದು ಹೇಗೆ ಅಂದರೆ ನಮಗೆ ಸ್ಕೇಲ್ ಇರುತ್ತೆ. ಎಷ್ಟು ಜಾಸ್ತಿ ನಿಮಗೆ ಪ್ರಾಬ್ಲಮ್ ಇದರಿಂದ ಇದೆ ಅಂತ ನಮಗೆ ಗ್ರೇಡ್ ಮಾಡೋದು ಒಂದು ಸ್ಕೇಲಿಂಗ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್. ಅದು ಫಸ್ಟ್ ಏನಂದರೆ ನಾವು ಅದು ಕ್ವಶನ್ಸ್ ಆಗಿ ಕೇಳೋದು. ನಿಮಗೆ ಜಾಸ್ತಿ ನಿದ್ರೆ ಬರುತ್ತಾ ಬೆಳಿಗ್ಗೆ ಆಗುವಾಗ? ಬೆಳಿಗ್ಗೆ ನಿಮ್ಮದು ಸ್ಲೀಪ್ ಅಷ್ಟು ಕ್ಲಿಯರ್ ಆಗ್ತಾ ಇಲ್ಲ, ಫ್ರೆಶ್ ಕಾಣಿಸ್ತಾ ಇಲ್ಲ, ನಿಮಗೆ ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆಯಾ? ಆ ಥರ ಎಲ್ಲ ಇದ್ರ ಜೊತೆ ಗೊರಕೆ ಜೊತೆ ಪ್ರಾಬ್ಲಮ್ಸ್ ಇದ್ದರೆ ಅದು ಗ್ರೇಡಿಂಗ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅದರಿಂದ ಏನು ನಮಗೆ ಗೊತ್ತಾಗೋದಂತ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಇದು ಟೆಸ್ಟ್ ಮಾಡಬೇಕಂತ ಅನಿಸೋದು. ಸೊ ಗೊರಕೆ ಇನ್ ಕೇಸ್ ಇದ್ದರೆ ಕೂಡ ಇದು ಒಂದು ಸತಿ ಟೆಸ್ಟ್ ಮಾಡಿದರೆ, ಟೆಸ್ಟ್ ಅಂದರೆ ಈ ಸ್ಕೇಲಿಂಗ್ ಎಲ್ಲ ಪ್ರೊಸೆಸ್ ಮಾಡಿದರೆ ನಮಗೆ ಗೊತ್ತಾಗಿದೆ ಇಮಿಡಿಯೇಟ್ಲಿ ಇದು ಟೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಡಾಕ್ಟರ್, ಹಾಗಾದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ? ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ವೆರಿ ಗುಡ್. ಆ್ಯಕ್ಚುಲಿ ಇದರದ್ದು ಟ್ರೀಟ್ಮೆಂಟ್ ಏನಂದರೆ ಇದೊಂದು ಪ್ರೆಷರ್ ಆಗಿ ನಾವು ಒಳಗೆಯಿಂದ ಒಂದು ಮಾಸ್ಕ್ ಹಾಕ್ಸ್ತೇನೆ. ಅದಕ್ಕೆ ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರ್ ಅಂತ ಹೇಳೋದು. ಸೀಪ್ ಆ್ಯಪ್ ಮೆಷಿನ್ ಬರುತ್ತೆ. ಅದು ಹೇಗೆ ಅಂದರೆ ಪ್ರೆಷರ್ ನಾವು ಒಳಗೆ ಔಟ್ಸೈಡಿಂದ ಕೊಡುವಾಗ ಇದು ಶ್ವಾಸಕೋಶ ಕಂಪ್ರೆಸ್ ಆಗಿದ್ದು ಸ್ವಲ್ಪ ರಿಲೀಸ್ ಆಗುತ್ತೆ. ಆ ಟೈಮಲ್ಲಿ ಅವ್ರಿಗೆ ಉಸಿರು ಕ್ಲಿಯರ್ ಆಗಿ ತೆಗಿಲಿಕ್ಕಾಗತ್ತೆ ಸ್ಲೀಪ್ ಮಾಡುವಾಗ ಕೂಡ. ಸೊ ಮೋಸ್ಟ್ಲಿ ಸ್ಲೀಪಿಂಗ್ ಟೈಮಲ್ಲಿ ಇದೊಂದು ಮೆಷಿನ್ ಹಾಕ್ಸ್ಕೊಂಡು ಮಲಗಿಸ್ಬೇಕಾಗತ್ತೆ. ಮೋರ್ ದ್ಯಾಟ್ ಈಸ್ ಇದು ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಅದ್ರ ಜೊತೆ ನಾವು ಟೆಸ್ಟ್ ಮಾಡಿ ಗೊತ್ತಾಗಬೇಕು ಬೇರೆ ಏನಾದರೂ ಕರೆಕ್ಟಿವ್ ಮೆಷರ್ಸ್ ಅವರಿಗೆ ಸಿಗ್ಬೋದಂತ. ಈ ಥರ ಮೂಗಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಇದು ಜಾ ಅಬ್ನಾರ್ಮಲಿಟಿ ಇದೆಯಾ, ಟಾನ್ಸಿಲ್ಸು, ಇದೆಲ್ಲ ನಾವು ಟೆಸ್ಟ್ ಮಾಡಿ ಬೇರೆ ಏನಾದರೂ ಕರೆಕ್ಟಿವ್ ನಮಗೆ ಸರ್ಜರೀಸ್ ಏನಾದರೂ ಮಾಡಲಿಕ್ಕಾಗತ್ತಾ ಅಂತ ನೋಡಬೇಕು. ಆ್ಯಂಡ್ ಮೋರ್ ಫಸ್ಟ್ ನಾವು ಏನು ಹೇಳುತ್ತಂತೆ, ಮೋಸ್ಟ್ಲಿ ಇದು ಒಬೇಸ್ ಪೇಷೆಂಟಿಗೆ ನಾವು ಒಬೇಸ್ ಪೇಷೆಂಟಿಗೆ ಬರೋದು. ಸೊ ಒಬೇಸ್ ಪೇಷೆಂಟಿಗೆ ವೇಟ್ ರಿಡಕ್ಷನ್ ಎಕ್ಸಸೈಸ್ ಎಲ್ಲ ಮಾಡಿ ಒಳ್ಳೆ ಸ್ಲೀಪ್ ಹೈಜೀನ್ ಅಂತ ಹೇಳುತ್ತೆ. ನಾವು ಕರೆಕ್ಟಾಗಿ ಸ್ಲೀಪಿಂಗ್ ಟೈಮೆಲ್ಲ ಕರೆಕ್ಟಾಗಿ ಮಾಡಬೇಕು. ಯಾಕೆಂದರೆ ನಾವು ಡೇಸ್ ರಾತ್ರಿ ಆಗುವಾಗ ಮೊಬೈಲೆಲ್ಲ ನೋಡಿಕೊಂಡು ಯೂಶ್ವಲಿ ಲೇಟ್ ಆಗುತ್ತೆ ನಾವು. ಸೊ ಆ ಥರ ಎಲ್ಲ ಮಾಡುವಾಗ ಸ್ವಲ್ಪ ತೊಂದರೆ ಇರ್ಬೋದು. ಸೊ ಆ ಥರ ಎಲ್ಲ ಅದೆಲ್ಲ ಮಾಡಲಿಕ್ಕಿಲ್ಲ. ಸೊ ಸ್ಲೀಪ್ ಹೈಜೀನ್ ನಾವು ಫಾಲೋ ಮಾಡಬೇಕು. ಕರೆಕ್ಟ್ ಟೈಮಿಗೆ ಡಿನ್ನರ್ ಆಗಿ ಕರೆಕ್ಟ್ ಟೈಮಿಗೆ ಸ್ಲೀಪ್ ಎಕ್ಸಾಕ್ಟ್ 8 hours ಸ್ಲೀಪ್ ಮಾಡಬೇಕು. ಅದ್ರ ಜೊತೆ ಮಿನಿಮಮ್ ಅದ್ರ ಜೊತೆ ಎಕ್ಸಸೈಸ್ ಮಾಡಿ ನಾವು ವೇಟ್ BMIಗೆ ಕಂಟ್ರೋಲ್ ಇರಬೇಕು. BMI ಅಂದರೆ ನಮ್ಮದು ಹೈಟ್ ಆ್ಯಂಡ್ ವೇಟ್ ಸ್ವಲ್ಪ ನಮ್ಮದು ಐಡಿಯಲ್ ಪ್ರಕಾರ ಇರಬೇಕು. ಎಲ್ಲರಿಗೆ ಅವ್ರದ್ದು ಹೈಟ್ ಡಿಫ್ರೆಂಟ್ ಇರುತ್ತೆ, ಅವರಿಗೆ ಆಕ್ಸೆಪ್ಟೆಡ್ ಒಂದು ವೇಟ್ ಇರುತ್ತೆ. ಸೊ ಅದರಿಂದ ಜಾಸ್ತಿ ಹೋಗುವಾಗ ಇದು ಫ್ಯಾಟ್ ಡಿಪಾಸಿಷನ್ ಬಂದು ಇದೆಲ್ಲ ತೊಂದರೆ ಬರ್ಬೋದು. ಸೊ ವೇಟ್ ರಿಡಕ್ಷನ್ ನಾವು ಆ್ಯಂಡ್ ಸ್ಲೀಪ್ ಹೈಜೀನ್ ಇದ್ರ ಜೊತೆ ನಾವು ಅಡ್ವೈಸ್ ಮಾಡಿ. ಓಕೆ, ಫೈನ್ ಡಾಕ್ಟರ್, ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಾವು ಉಸಿರಾಟದಿಂದ ಬರುವಂತಹ ಸಮಸ್ಯೆ, ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಅದೇ ರೀತಿ ಗೊರಕೆಯಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿನ ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.